ಮಲೆತ ಇಂಚಿಪದ ಸಂಗತಿಲಿಡಿದು ತುಳುನಾಡದ ಅಯ್ಯಪ್ಪ ಭಕ್ತರಿಗೆ ಚಿಂತೆ ಆದಿತ್ತನು ಒಡಿಪು ಕಟಪಾಡಿಡು ಕಲ್ಕುಡ ಭೂತೋಗು ಪಂಡೊಂದು ವಿಶೇಷ ಸೇವೆ ಕೊಡ್ತೇರು ಶಬರಿಮಲೆ ಓದಂಟು ಬೇಗ ಪರಿಹಾರ ಆಪುಂದು ದೈವ ಅಭಯ ಕೊಡ್ತು ತುಳುನಾಡು ಶಬರಿಮಲೆ ಬೊಕ್ಕ ಅಯ್ಯಪ್ಪ ಸ್ವಾಮಿನ ಬಗೆಟ್ ಭಾರಿ ನಂಬಿಕೆ ಶ್ರದ್ಧೆ ಭಕ್ತಿ ಆಚಾರದಿ ಹೊಂದಿರು ಅಯ್ಯಪ್ಪ ಭಕ್ತರು ಮುಲ್ಪಡ್ದು ಪಾಕು ಜನ ಮಲೆಕ್ ಪೋಪಿರು ಇಂಚಿಪದ ಶಬರಿಮಲೆ ಓದಂಟಿಡ್ದವರ ಮುಲ್ಪದ ಅಯ್ಯಪ್ಪ ಭಕ್ತರಿಗೆ ಚಿಂತೆ ಆದಿತ್ತನು ಓದಂಟು ಪರಿಹಾರ ಆವಡುಂದು ದೈವಳಿಗೆ ವಿಶೇಷ ಸೇವೆ ಕೊಡ್ತೀರು ಒಡಿಪು ಕಟಪಾಡಿಡು ಅಯ್ಯಪ್ಪ ಭಕ್ತರು ಕಾಣಿಕದ ಕಲ್ಕುಡ ಭೂತಗೂ ವಿಶೇಷ ಸೇವೆ ಕೊಡ್ದು ನಟ್ಟೊಂದಿರು ಅಯ್ಯಪ್ಪ ಭಕ್ತರೇ ಪೋಡಿಯಡೆ ಶಬರಿಮಲೆತ ಓದಂಟು ಬೇಗ ಪರಿಹಾರ ಆಪುಂಡು ಚಿಂತೆ ಬುಡ್ಲೆ ಎಂದು ಭೂತ ಅಭಯ ಕೊಡ್ತುನಿಗೆ ಸಮಯ ಬಂದು ನೀವು ಪೋಪುನಾಡು ತುಂಬೆ ತೀರ್ಮಾನ ಆವರೆಗೆಲ್ಲ ಸ್ವಾಮಿ ಕೊರ್ರು ಗೊತ್ತಿರುತ್ತೆ ತೀರ್ಮಾನ ಆದ ಅಂಚಿನ ಲೋಪ ದೋಷ ಹೆಚ್ಚಿಗೆ ಅಂಚಂಚಿನ ಅವಘಡ ಬರಂದಿರಿತ್ರಿ ಅಪಾಯ ಬರಂದಿರಿ ಮಾನವ ಶುಚಿ ಬರಂದಿರಿತ್ರಿ ಒವ್ವೇ ಒಂದು ವಿಷಯத்திನ ಪೋನಗ ಬನ್ನಾಗ ನಿಗಲೆ ಒಟ್ಟು ನಿಗುಲು ಮಾತ್ರ ಮೂರು ಜನ ಹೆಚ್ಚಿಲ್ಲರು ನಿನ್ನಲ್ಲಿ ತಂಗಡಿ ದುಂಬುಡು ಬೋಪೋಲು ಮಧ್ಯಸ್ಥರ ಅಪ್ಪಾದ ತಂಗಡಿ ಲೆಕ್ಕ ಬೋಪೋಲು ಅಂಚನೆ ತಾನು ನಿಗಲೆ ಸೂತ್ರ ತಿಳ್ಕೊಂಡು ಒವ್ವು ತರದ ದೋಷ ಬರಂದಿರಿ ಅಂತೇಳಿ ತನ್ನಲ ಒಂಜೀವನಕ್ಕೆ ತಾನು ಬರ್ತಾರೆ ನಮಗೇನು ಅಲ್ಲಿ ಏನು ನಮಗೆ ಒಂದು ಭಯದ ಛಾಯೆ ಮೂಡಿದೆ ಅದನ್ನು ನಾವು ನಿವಾರಿಸಿಕೊಳ್ಬೇಕು ನಾವು ಹೋಗುವಾಗ ನಮ್ಮ ಭಯದ ಛಾಯೆ ಕಮ್ಮಿಯಾಗಿ ನಾವು ಸುಲಲಿತವಾಗಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಕಲ್ಕುಡ ನೇಮೋತ್ಸವವನ್ನು ನಾವು ನಿನ್ನೆ ದಿವಸ ಮಾಡಿದ್ದೇವೆ ಅದರಲ್ಲಿ ದೇವರು ನಮಗೆ ಅಭಯವನ್ನು ಕೊಟ್ಟಿದ್ದಾರೆ ನಾವಿದ್ದೇವೆ ನೀವು ಮುಂದೋಗಿ ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಸಮಸ್ಯೆ ನಮಗೆ ನಿಮಗಲ್ಲ ಅಂತ ಹೇಳುವಂತಹ ಮಾತನ್ನು ಕೂಡ ನಮಗೆ ನಿನ್ನೆ ದಿವಸ ಕಲ್ಕುಡ ನೇಮೋತ್ಸವದಲ್ಲಿ ನಮಗೆ ಆ ಮಾತನ್ನು ನಮಗೆ ದೇವರು ಕೊಟ್ಟಿದ್ದಾರೆ ಹಾಗೆ ಈ ಕ್ಷೇತ್ರದಲ್ಲಿ ಕ್ಷೇತ್ರಪಾಲಕನಾಗಿ ನೆಲೆ ನಿಂತ ಕಾಳಮ್ಮ ಕಲ್ಲುಟ್ಟಿ ಕಲ್ಕುಡ ದೈವಕ್ಕೆ ಹರಕೆಯ ನೇಮೋತ್ಸವವನ್ನು ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತವೃಂದದ ಪರವಾಗಿ ಕೊಟ್ಟು ಸ್ವಾಮಿ ನಮಗೆ ಇಂತಿಂಥ ಕಷ್ಟಗಳು ಇವೆ ಹೋಗಿ ಬರುವಂಥ ದಾರಿಯಲ್ಲಿ ಯಾವುದೇ ರೀತಿಯ ಅಡಕು ತೊಡಕು ಬರದಂತೆ ನಮಗೆ ಸ್ವಾಮಿಯ ದರ್ಶನವನ್ನು ನಮ್ಮ ಕೈಯಲ್ಲಿ ಮಾಡಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ನಮ್ಮನ್ನು ಮಾಡಬೇಕೆಂತ ಭಯಭಕ್ತಿಯಿಂದ ನಾವು ಅರಿಕೆಯನ್ನಿಟ್ಟೆವು. ಆಗ ಅವರು ಕೊಟ್ಟಂಥ ನುಡಿ ಆ ಹೋಗುವಂಥ ದಾರಿಯಲ್ಲಿ ಯಾವುದೇ ರೀತಿಯ ದುಷ್ಟರಿಂದ ನಿಮಗೆ ಬಾಧೆಯನ್ನು ಬರಲಿಕ್ಕೆ ಬಿಡದಂತೆ ಅಲ್ಲಿ ಕರೆದುಕೊಂಡು ಹೋಗಿ ನಿಮ್ಮನ್ನು ಸ್ವಾಮಿಯ ಅನುಗ್ರಹವನ್ನು ಮಾಡಿಸಿ ಒಳ್ಳೆಯ ರೀತಿಯಿಂದ ನಿಮ್ಮನ್ನು ವಾಪಸ್ಸು ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿ ಅಭಯದ ನುಡಿಯನ್ನು ಆ ಕಲ್ಕುಡ ದೈವ ನೀಡಿದ್ದಾರೆ. ಒಟ್ಟಾರೆಯಾಗಿ ಅಯ್ಯಪ್ಪ ಭಕ್ತರ ಸಂಕಟಗಳು ದೇವ ಮತ್ತು ದೈವ ಸನ್ನಿಧಿಯಲ್ಲಿ ವಿನಂತಿ ರೂಪದಲ್ಲಿ ಸಲ್ಲಿಕೆಯಾಗ್ತಾ ಇದೆ. ಎಲ್ಲವೂ ಶಾಂತ ರೀತಿಯಿಂದ ಪರಿಹಾರವಾಗಲಿ ಎಂಬುದೇ ಭಕ್ತರ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್ 24/7.